ಆರ್ಟ್ ಕೆನರಾ ಟ್ರಸ್ಟ್ ಮತ್ತು ಇಂಟಾಚ್ ಮಂಗಳೂರು ಸಹಯೋಗದೊಂದಿಗೆ ಕಲಾವಿದ ಸಂತೋಷ್ ಅಂದ್ರಾದೆಯವರ ಚಿತ್ರಕಲಾ ಪ್ರದರ್ಶನ ನಡೆಯಲಿದೆ. ಅಕ್ಟೋಬರ್ 31ರಿಂದ ನವೆಂಬರ್ 8ರವರೆಗೆ ಮಂಗಳೂರಿನ ಕೊಡಿಯಾಲ್ಕುತ್ನಲ್ಲಿ ಹಮ್ಮಿಕೊಂಡಿದ್ದಾರೆ. ಕಲಾವಿದ ಸಂತೋಷ್ ಅಂದ್ರಾದೆಯವರು ಇತ್ತೀಚೆಗೆ ನಡೆದ ಓರಾಮುಟಾರ್ಜೋ ರಾಷ್ಟ್ರೀಯ ಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಎಲ್ಲರ ಗಮನ ಸೆಳೆದಿದ್ರು. ಇನ್ನು ಸಂತೋಷ್ ಅಂದ್ರಾದೆಯವರು ಹಮ್ಮಿಕೊಂಡ ವರ್ಣಚಿತ್ರಗಳ ಪ್ರದರ್ಶನವು ಅಕ್ಟೋಬರ್ 31ರ ಶನಿವಾರ ಸಂಜೆ 5 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮತ್ತು ಕಲಾ ಪ್ರೋತ್ಸಾಹಕಾರರಾದ ಸೆಬ್ರಿನಾ ಹೌಗಾರ್ಡ್ ಮತ್ತು ವಾಸ್ತುಶಿಲ್ಪಿ ಶರತ್ ಪೂಂಜಾ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಇನ್ನು ವರ್ಣಚಿತ್ರಗಳ ಪ್ರದರ್ಶನವು ಬೆಳಗ್ಗೆ 11ರಿಂದ ರಾತ್ರಿ 7ರವರೆಗೆ ವೀಕ್ಷಣೆಗೆ ಅವಕಾಶವಿದೆ. ಕ್ಯಾನ್ವಸ್, ಟೆರಾಕೋಟಾ ಮತ್ತು ಮರದ ಮೇಲೆ ಚಿತ್ರಿಸಿದ ಇತ್ತೀಚಿನ ಕೃತಿಗಳ ವಿಶಾಲ ಶ್ರೇಣಿಯು ಈ ಪ್ರದರ್ಶನದಲ್ಲಿರಲಿದೆ.